ನಮ್ಮ ಕರಾವಳಿಯಲ್ಲಿ ಅಂದರೆ ಮಂಗಳೂರು, ಉಡುಪಿ, ಕುಂದಾಪುರ ಕಡೆ ಮದುವೆ ಮನೆಗಳಲ್ಲಿ ಅಥವಾ ಫಂಕ್ಷನ್ಗಳಿಗೆ ಮಾಡುವಂಥ ಒಂದು ಅದ್ಭುತ ರುಚಿಯಾಗಿರುವಂತಹ ಸೌತೆಕಾಯಿಯ ಸಾಂಬಾರು, ಅಂದರೆ ತೌತೆ ಕೊದ್ದಿಲ್ ಅಥವಾ ಸೌತೆಕಾಯಿ ಹುಳಿ ಅಂತ ಹೇಳ್ತೀವಿ. ಅದನ್ನ ಸುಲಭವಾಗಿ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಇದು ನಮ್ಮ ಅಜ್ಜಿ ಇದ್ದಂತಹ ರೆಸಿಪಿ. ಇದನ್ನು ಕೆಲವ್ರು ಥರ ಮಾಡ್ತಾರೆ, ಬಟ್ ನಾನು ಹೇಳುವಂಥ ಈ ರೆಸಿಪಿ ಇದೆಯಲ್ಲೂ ತುಂಬ ಸುಲಭ ಮತ್ತು ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ಮಂಗಳೂರು ಸೌತೆಕಾಯಿ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ. ಅದನ್ನ ತಗೊಂಬಂದು ನೀವು ಸಿಪ್ಪೆ ತೆಗಿಬೇಕು ಅಂತಿಲ್ಲ, ತೊಳೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ. ಅದರ ತಿರುಳನ್ನು ತೆಗೆದು ಬಿಡಬೇಕು. ಯಾಕಂತಂದರೆ ಕೆಲವೊಂದು ಸೇರೋದು ಕಹಿ ಇರುತ್ತೆ. ಒಂದು ವೇಳೆ ಕಹಿ ಇದ್ದರೆ ಒಂದು ಸ್ವಲ್ಪ ಡೀಪಾಗಿ ತೆಗೆದು ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದನ್ನ ಕುಕ್ಕರಿಗೆ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಉಪ್ಪನ್ನು ಹಾಕಿ ಬೇಯಿಸಬೇಕು. ಒಂದು 2 ವಿಷಲ್ ಹಾಕಿದರೆ ಸಾಕು. ಕೆಲವರು ಈರುಳ್ಳಿ ಹಾಕಲ್ಲ, ಆದರೆ ನಮ್ಮ ಮನೆಯಲ್ಲಿ ಪ್ರತಿ ಅಡುಗೆಗೆ ಈರುಳ್ಳಿ ಹಾಕಿ ಅಭ್ಯಾಸ. ಸೊ ನಾನು ಹಾಗೆಯೇ ಮಾಡ್ತಾಯಿದ್ದೇನೆ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಮಸಾಲ ಮಾಡೋದಕ್ಕೆ ಸ್ಟವ್ ಮೇಲೆ ಬಾಣಲಿಟ್ಟು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒಂದು 2-3 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, 1 ಚಮಚ ಉದ್ದಿನಬೇಳೆ, ಒಂದು ಅರ್ಧ ಚಮಚದಷ್ಟು ಮೆಂತೆ ಮತ್ತು ಸ್ವಲ್ಪ ಬ್ಯಾಡಗಿ ಮೆಣಸನ್ನು ಹಾಕಿ ಹುರಿದ್ಕೋಬೇಕು. ನಾವು ಇದಕ್ಕೆ ನಮ್ಮ ಅಜ್ಜಿ ಆ್ಯಕ್ಚುಲಾಗಿ ಸ್ವಲ್ಪ ಅಕ್ಕಿ ಕೂಡ ಹಾಕ್ತಾಯಿದ್ರು, ಕೆಲವರು ಹಾಕ್ತಾರೆ. ಹಾಗೆಯೇ ನಾವು ಒಂದು 3-4 ಸ್ಲೋ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವನ್ನು ಕೂಡ ಹಾಕ್ತೀವಿ. ಇದನ್ನು ಕೂಡ ಒಟ್ಟಿಗೆ ಹಾಕಿದರೆ ನಿಮಗೆ ಅದ್ಭುತವಾಗಿರುವ ಫ್ಲೇವರ್ ಸಿಗುತ್ತೆ. ಹಾಗೆಯೇ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡು ಕೂಡ ನಾವು ಸ್ವಲ್ಪ ಹುರಿದ್ಕೋಬೇಕಾಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಮ್ಯಾಂಡೇಟ್ರಿ ಎಲ್ಲ ಹಾಕಲೇಬೇಕು ಅಂತ ಇಲ್ಲ, ನಮಗೆ ಹಾಕಿ ಅಭ್ಯಾಸ. ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹುರಿದು ಕೆಳಗಡೆ ಇಳಿಸಿ ಒಂಚೂರು ಅರಿಶಿನ ಸೇರಿಸಿ, ಹಾಗೆಯೇ ಒಂದು ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಬೇಡ ನಮಗೆ, ಸ್ವಲ್ಪನೇ ಸ್ವಲ್ಪ, ಯಾಕಂತಂದರೆ ಸೌತೆಕಾಯಿ ಹುಳಿ ಇರುತ್ತೆ, ಅದರಿಂದ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸಿ ಇದನ್ನ ಈ ಥರ ಮಸಾಲ ಪೇಸ್ಟ್ ಥರ ರುಬ್ಕೋಬೇಕು. ಅದಾದ ನಂತರ ನೋಡಿ ಸೌತೆಕಾಯಿ ಕ್ಲೀನಾಗಿ ಬೆಂದಿದೆ. ನೀವು ಪಾತ್ರೆಯಲ್ಲೂ ಬೇಯಿಸ್ಬೋದು, ಆದರೆ ಕುಕ್ಕರಲ್ಲಿ ಕ್ಲೀನಾಗಿ ಬೇಯುತ್ತೆ. ಒಂದು 2 ವಿಷಲ್ ಹಾಕಿದರೆ ಕ್ಲೀನಾಗಿ ಬೇಯುತ್ತೆ. ಇದರಲ್ಲಿ ತುಂಬ ಜಾಸ್ತಿ ನೀರಿದ್ದರೆ ತೆಗೆದುಬಿಡಿ, ಸ್ವಲ್ಪ ಇದ್ದರೆ ಸಾಕು, ತೊಂದರೆ ಇಲ್ಲ. ಯಾಕಂತಂದರೆ ಇಲ್ಲದಿದ್ದರೆ ಮಸಾಲನೂ ತೆಳ್ಳಗಾಗಿದ್ದರೆ ಅದು ತುಂಬ ತೆಳ್ಳಗಾಗುತ್ತೆ. ನೋಡಿ ಈ ಹದಕ್ಕೆ ರೆಡಿ ಮಾಡ್ಕೋಬೇಕು. ನೀರೇನಾದರೂ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಮತ್ತು ದಪ್ಪ ಇದ್ದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ತುಂಬ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಬೆಲ್ಲನ ಸೇರಿಸ್ಕೊಳ್ಳೇಬೇಕು. ಅದು ಕಂಪಲ್ಸರಿಯಾಗಿ. ಇದು ಒಂದು ಸ್ವಲ್ಪ ನಮಗೆ ಸಿಹಿ ಇರುವಂಥದ್ದು, ಹುಳಿ ಸಿಹಿ ಫ್ಲೇವರಲ್ಲೇ ಇರುವಂಥದ್ದು. ನಿಮಗೆ ಬೆಲ್ಲ ಇಷ್ಟ ಆಗಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಆ ಫ್ಲೇವರ್ ರುಚಿ ಗೊತ್ತಿದ್ದವರಿಗೆ ಯೂಶ್ವಲಿ ನಾವು ಬೆಲ್ಲ ಹಾಕಿ ಮಾಡಿ ಚೆನ್ನಾಗಿ ಕುದಿಸ್ಕೊತೀವಿ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ನಾವು ಕುದಿಸ್ಕೊಳ್ಳುವಾಗಲೇ ಹಾಕ್ಕೊಂಡ್ರೆ ಮುಚ್ಚಿಟ್ಟು ಕುದಿಸ್ಕೋಬೇಕು ಸ್ವಲ್ಪ ಹೊತ್ತು. ಆ ಫ್ಲೇವರ್ ಇದೆಯಲ್ವ ಕರಿಬೇವು ಸೊಪ್ಪಿದು, ಅದರಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಅದಾದ ನಂತರ ನಾವು ಇದಕ್ಕೆ ಸಪ್ರೇಟಾಗಿ ಒಗ್ಗರಣೆ ಹಾಕುವಂಥ ಅವಶ್ಯಕತೆ ಇಲ್ಲ. ನಾವು ಇದನ್ನ ಕುದಿಸ್ಕೊಳ್ಳುವಾಗ ಕರಿಬೇವು ಸೊಪ್ಪನ್ನು ಹಾಕಿದರೆ, ನಾನು ಸಪ್ರೇಟಾಗಿ ಒಗ್ಗರಣೆ ಹಾಕಿಲ್ಲ. ಫ್ಲೇವರ್ ತುಂಬ ಅದ್ಭುತವಾಗಿರುತ್ತೆ. ನಿಮ್ಗೆ ಏನಾದರೂ ಸಪ್ರೇಟಾಗಿ ಒಗ್ಗರಣೆ ಹಾಕಬೇಕು ಅಂತಂದರೆ ನೀವು ಹಾಕ್ಕೊಂಡ್ರೂ ಅಡ್ಡಿ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಅನ್ನಕ್ಕೆ ಸ್ವರ್ಗದಂಥ ಕಾಂಬಿನೇಷನ್ ಇದು, ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲಿಂದ ನೀವು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅನ್ನೋಂಥದ್ದನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.